ನನ್ನ ಪ್ರೀತಿಯ ಹಾಡು. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ನನ್ನ ಪ್ರೀತಿ ಹಾಡು. ಈ ಕಾರ್ಯಕ್ರಮಕ್ಕೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಮಹಿಮಾ ಕೋಕೋನಟ್ ಆಯಿಲ್, ಸುಭಾಷ್ ನಗರ ಕಟ್ಪಾಡಿ ಇವರು ಅರ್ಪಿಸುವಂತಹ ಸ್ಪಂದನ ವಾಹಿನಿ ಪ್ರಸ್ತುತಿಯ ವಿಶಿಷ್ಟ ಕಾರ್ಯಕ್ರಮ ಇದು. ಗಾಯನ ದೇವರು SP ಬಾಲಸುಬ್ರಹ್ಮಣ್ಯಂ ಅವರ ಸವಿನೆನಪಿನಲ್ಲಿ ನಡೆಯುತ್ತಿರುವಂತಹ ನಿರಂತರ ಪ್ರತಿ ವಾರ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮ ಕರಾವಳಿಯ ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ ಇದು. ಈ ಬಾರಿ ನಮ್ಮ ಜೊತೆ ಇದ್ದಾರೆ ಕರಾವಳಿ ಕಂಡಂತಹ ಮಧುರ ಕಂಠಗಳಲ್ಲಿ ಒಬ್ಬರು, ಅಪರೂಪದ ಕಂಠದ ಗಾಯಕ ಅಂತ ಹೇಳ್ಬೋದು. ಎಳೆ ವಯಸ್ಸಿನಲ್ಲೇ ಸಾಕಷ್ಟು ಜನಪ್ರಿಯತೆಯನ್ನು ಪಡೆಯೋದ್ರ ಮೂಲಕ ಇನ್ನೂ ಸಾಧನೆಯ ಮೆಟ್ಟಿಲುಗಳನ್ನು ಏರುತ್ತಿರುವ ನಮ್ಮ ಕರಾವಳಿ ಕಂಡ ಅದ್ಭುತ ಗಾಯನ ಪ್ರತಿಭೆ ಪ್ರಶಾಂತ್ ಕಂಕನಾಡಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಪ್ರಶಾಂತ್ ಸರ್. ನಮಸ್ತೆ ಸರ್. ಬಹಳಷ್ಟು ಸಮಯಗಳಿಂದ ನಾವು ನಿಮ್ಮ ಹಾಡುಗಳನ್ನು ಕೇಳ್ತಾ ಇದ್ದೇವೆ. ಬಹುಶಃ ನಿಮಗೂ ಬಿಡುವಿಲ್ಲದ ಕಾರ್ಯಕ್ರಮ, ನಿಮ್ಮನ್ನು ಕರೆಸಿ ಮಾತಾಡೋದಕ್ಕೂ ಅವಕಾಶಗಳು ಕಡಿಮೆ ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಕರಾವಳಿಯಲ್ಲಿ ನಾವು ಗಮನಿಸಿದರೆ ಪ್ರಶಾಂತ್ ಅವರದ್ದು ಒಂದು ಅಪರೂಪದ ಕಂಠ ಅಂತ ಎಲ್ಲರೂ ಹೇಳುವರು. ಯಾಕಂದ್ರೆ ಈ ಕಂಠ ಇಲ್ಲ, ಅಂದ್ರೆ ಹಾಡು ಕೇಳಿದ ತಕ್ಷಣ ಇದು ಪ್ರಶಾಂತ್ ಹಾಡಿದ್ದಾರೆ ಅನ್ನುವಷ್ಟರ ಮಟ್ಟಿಗೆ ನಾವು ಹೇಳು, ಬೇರೆ ಯಾವುದರ ಛಾಯೆ ಇಲ್ಲದೆ ಇರುವಂತಹ ಕಂಠ, ದೈವದತ್ತವಾಗಿ ಬಂದದ್ದು. ಅದನ್ನು ಅತ್ಯುತ್ತಮವಾಗಿ ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಿ. ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯವಾದಂಥ ಸ್ವಾಗತ. ಕಾರ್ಯಕ್ರಮದ ಮಿಡ್ಲ್ ನಿಮ್ಮ ಹಾಡುಗಳನ್ನು ಕೇಳ್ತಾ ಹೋಗ್ತೀವಿ ನಾವು. ಸರ್, ಒಂದ್ಸಲ ಮಾತಾಡೋದಕ್ಕೆ ಏನಂದರೆ, ಈ ಒಂದು ನಿಮ್ಮ ಗಾಯನ ಪ್ರಯಾಣ ಹೇಗಿತ್ತು ಅಂತ. ಆ್ಯಕ್ಚುಲಿ ಸಣ್ಣದ್ರಿಂದ ನಾನು ಶಾಲೆಯಲ್ಲೇ ಹಾಡುವ ಪ್ರಯತ್ನ ಮಾಡ್ತಿದ್ದೆ. ಆ್ಯಕ್ಚುಲಿ ನನ್ನ ತಾಯಿಗೆ ಅಭ್ಯಾಸ ಇತ್ತು. ಅಂದರೆ ಅವ್ರು ಸಿಂಗರ್ ಅಲ್ಲ, ಬಟ್ ಮನೆಯಲ್ಲೇ ಏನು ಹೇಳ್ತಾರೆ, ತಾಯಿ ಮೊದಲ ದೇವರು, ಮೊದಲ ಒಂದು ಶಿಕ್ಷಕಿ, ಗುರು ಅಂತ ಹೇಳ್ತೇವೆ. ಹಾಗೆಯೇ ತಾಯಿ ಮನೆಯಲ್ಲಿ ಹಾಡ್ತಾ ಇದ್ರು. ಹಾಗಾಗಿ ನನಗೆ ಅದು ಹಾಡುವ ಅಭ್ಯಾಸ ಬಂತು. ಆ್ಯಕ್ಚುಲಿ ನಾನು ಇನ್ನೊಂದು ಹವ್ಯಾಸ ಏನಂದರೆ ಡ್ರಾಯಿಂಗ್. ಆರ್ಟಿಸ್ಟ್ ಆಗಬೇಕಂತಲೇ ಇದ್ದೆ. ಆ್ಯಕ್ಚುಲಿ ಗಾಯನದ ಫೀಲ್ಡ್ ಕಂಪ್ಲೀಟ್ ನಾನು ಹಿಡಿದದ್ದು ಸ್ಕೂಲಲ್ಲೆಲ್ಲ ಹಾಡ್ತಿದ್ದೆ, ಕಾಂಪಿಟೇಷನ್ಗಳಲ್ಲಿ ಬಹುಮಾನ ಸಿಗ್ತಿತ್ತು. ಆಮೇಲೆ ಈ ಆರ್ಕೆಸ್ಟ್ರಾ, ಕರೋಕೆ ಸಿಂಗಿಂಗ್ ಅದೆಲ್ಲಕ್ಕೆಲ್ಲ ಬಂದದ್ದು ನಾನು ಆಫ್ಟರ್ ಡಿಗ್ರಿ ನಂತರ. BA ನಾನು ಈವ್ನಿಂಗ್ ಕಾಲೇಜ್, ಬೆಸೆಂಟ್ ಈವ್ನಿಂಗ್ ಕಾಲೇಜಲ್ಲಿ ಡಿಗ್ರಿ ಮಾಡಿರೋದು. ಕೆಲಸಕ್ಕೆ ಹೋಗ್ತಾನೆ ಡಿಗ್ರಿ ಮಾಡಿದ್ದೆ. ಆವಾಗ ತುಂಬ ಬಡತನದ ಲೈಫ್ ನಮ್ಮದು. ಆವಾಗ ಡ್ರಾಯಿಂಗಲ್ಲಿ ಸ್ವಲ್ಪ ಐಟಮ್ಸ್ಗಳಲ್ಲಿ ಜಾಸ್ತಿ ಬೇಕು, ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿ ತಗೊಳ್ಳಿಕ್ಕೆ. ಹಾಗಾಗಿ ಆಮೇಲೆ ನನಗೆ ತಲೆಗೆ ಹೋಯಿತು, ಸಂಗೀತದಲ್ಲೇ ಸ್ವಲ್ಪ ಮುಂದೆ ಹೋದರೆ ಒಳ್ಳೆಯದು, ಸ್ವಲ್ಪ ಈಸಿಯಾಗಿ ಅನುಕೂಲ ಆಗುತ್ತೆ. ಹೌದು. ಹಾಗಾಗಿ ಕಾಲೇಜಲ್ಲಿ ನಾವು ಕರೋಕೆ ಸಂಗೀತವನ್ನು ಹಾಡ್ತಾ ಪ್ರಾಕ್ಟೀಸ್ ಆಯಿತು. ಆಮೇಲೆ ಅದು ಸ್ವಲ್ಪ ಕರಗತ ಆಯಿತು. ಆಮೇಲೆ ಸಿಂಗಿಂಗ್ ಕಾಂಪಿಟೇಷನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಲೋಕಲ್ ನಮ್ಮ ಮಂಗಳೂರಲ್ಲೇ ಮಾಡುವ ಕರೋಕೆ ಸಿಂಗಿಂಗ್ ಕಾಂಪಿಟೇಷನ್, ಹಾಗೆಯೇ TV ರಿಯಾಲಿಟಿ ಶೋದಲ್ಲಿ, ಪಬ್ಲಿಕ್ TV ಆವಾಗ ಮನುಮೂರ್ತಿ ಅವರು ಜಡ್ಜ್ ಆಗಿದ್ದರು, ಆ ಟೈಮಲ್ಲಿ ಎಲ್ಲ ಹೋಗಿದ್ದೆ. ಆಮೇಲೆ ನಮ್ಮ TV ಚಾನಲಲ್ಲಿ ಹಾಗೆ ಪಾರ್ಟಿಸಿಪೇಟ್ ಮಾಡಿ ಒಂದು ಹೆಸರು ಸ್ವಲ್ಪ ಜಾಸ್ತಿ ಆಯ್ತಂದ್ರೆ ಅದರಿಂದಾಗಿ ಸ್ವಲ್ಪ ಪ್ರಸಿದ್ಧಿಗೆ ಬಂದ್ರಿ. ಹೌದು, ಅನುಕೂಲ ಆಯ್ತು ನಿಮಗೆ. ಹೌದು, ಖಂಡಿತ. ಓಕೆ. ಅಂಬರವೇರಿ ಸೂರ್ಯನು ಬಂದಾನು, ತಳ 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 ಜಗ ತಳ ತಳ, ಪಳ 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 ಜಗ ಪಳ ಪಳ. ಬಿಸಿಯಾಯ್ತು ಗಿರಿಯ ಮೈ, ಚುರುಕಾಯ್ತು ಗಿಳಿಯ ಕೈ, ಏಣಿ ಮೇಲೆ ಏರಿ ಚಿಲಿಪಿಲಿಯ ಕೇಳಿ ಎಂದ ರವಿರಾಯನು. ಮರಗಿಡದ ಕಲೆಯ ಒರೆಸಿ, ಹಿಮ ಬಿದ್ದ ನೆಲವ ಗುಡಿಸಿ, ಆಹಾ ಹೊಲಗದ್ದೆ ಇನ್ನೂ ಎಂತ ನಿದ್ದೆ ಎಂದ ದಿನರಾಯನು. ರವಿರಾಯ ನಿನ್ನ ಮನೆ ಕಾಯ ಬಿಡುವೆಂದೋ ನಿನಗೆ ಮಹಾರಾಯ. ಧಗ ಧಗ ಉರಿಯುವೆ, ಜಗ ಜಗ ಬೆಳಗುವೆ, ನೀನು ಬರದ ದಿನವಿಲ್ಲ. ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು, ತಳ
ತಳ ತಳ ತಳ ಜಗ ತಳ ತಳ ಪಳ 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 ಜಗ ಪಳ ಪಳ ಚೆಲುವೇರ ಹಿಂಡಿನಲ್ಲಿ ಹೊರಬರುವ ನಗುವಿನಂತೆ ಕಿಲ 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 ಕುಸ 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 ಲಲ್ಲೇಲಿರಿ ಹೂಗಳು ಮುಂಜಾನೆ ನೀರಿನಲ್ಲಿ ಮುಳುಗಿದ್ದ ಹೆಣ್ಣು ಮೈಲಿ ನಿಂತ ನೀರಿನಂತೆ ಜಾರು ಮುತ್ತಿನಂತೆ ನೆಂದಾಡಿದೆ ಹಣ್ಣುಗಳು ಹೆಣ್ಣಿರದ ಭೂಮಿ ಹಂಗೇಕೆ ಹೆಣ್ಣಿರದ ಸ್ವರ್ಗ ನಂಗೇಕೆ ರಸಿಕನ ಬಾಳಿಗೆ ಚೆಲುವೆಯೇ ಹೋಳಿಗೆ ಎಂದ ಒಬ್ಬ ಮಹಾರಸಿಕ ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನು ತಳ 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 ಜಗ ತಳ ತಳ ಪಳ 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 ಜಗ ಪಳ ಪಳ ಓ ಈಗ ಈ ಒಂದು ಸಂಗೀತ ಕ್ಷೇತ್ರಕ್ಕೆ ನೀವು ಅಂದರೆ ಎಲ್ಲಿ ಸಂಗೀತ ಏನಾದ್ರು ಕಲ್ತಿದ್ರೆ ಹೇಗೆ? ಇಲ್ಲ, ಆ್ಯಕ್ಚುಲಿ ಅದೇ ನಾನು ಹೇಳಿದೆಲ್ಲ, ನಾನೇ ಅಭ್ಯಾಸ ಮಾಡ್ಕೊಂಡು ಕಲಿತೆ. ಆಮೇಲೆ 1 ತಿಂಗಳು ಏನೋ ನಾನು ಕ್ಲಾಸಿಗೆ ಹೋಗಿದ್ದೆ ಸ್ವಲ್ಪ ಕಲಿಯೋಣ ಅಂತ. ಆಮೇಲೆ ಪ್ರೋಗ್ರಾಮ್ಸ್ ಹೌದು, ಅದು ಕೆಲಸದ ಒತ್ತಡದಿಂದ ಸ್ವಲ್ಪ ಹೋಗ್ಲಿಕ್ಕೆ ಆಗ್ಲಿಲ್ಲ. ಶೀಲಾ ದಿವಾಕರ್ ಅಂತ ಅವರಿಗೆ ಇಲ್ಲ, ಅವರು ಅದ್ಭುತವಾದ ಗಾಯಕರು. ಅದೇ ರೀತಿಯಾಗಿ ತುಂಬಾ ಜನರನ್ನ ಬೆಳೆಸಿದ್ದಾರೆ. ಹೌದು, ಖಂಡಿತವಾಗ್ಲು. ಅವ್ರು ನನಗೆ ಹೇಳಿದ್ರು, ನೀನು ಖಾಲಿ 1 ವರ್ಷ ಕಲಿ ಸಾಕು ನಿನಗೆ ಅಂತ. ಬಟ್ ಆ ಟೈಮಲ್ಲಿ ನನಗೆ 1 ತಿಂಗಳೇ ಹೋದದ್ದು. ಆವಾಗ ದೊಡ್ಡವರಿದ್ದದ್ದೇ ನಾವು, ಮತ್ತೆಲ್ಲ ಮಕ್ಕಳೇ ಇದ್ದದ್ದು ಅವರ ಕ್ಲಾಸ್. ನಿಮಗೆ ಹೇಳುವಾಗ ನನಗೆ ನೆನಪಿಗೆ ಬರ್ತಾ ಇದೆ, ಶೀಲಾ ದಿವಾಕರ್ ಅನ್ನುವಂಥ ಒಂದು ಅದ್ಭುತ ಪ್ರತಿಭೆ. ಹೌದು, ಬಹುಶಃ ನಾವು ಅವನು ಕಳ್ಕೊಂಡಿದ್ದೇವೆ ಅನ್ನೋದೇ ಬಹಳ ಬೇಸರ. ಹೌದು, ನನಗೂ ಶಾಕ್ ಆ್ಯಕ್ಚುಲಿ. ಅವತ್ತು ಅವರು ತೀರ್ಕೊಂಡ್ರು ಅಂತ ಕೇಳುವಾಗ ನನಗೆ ತುಂಬ ಶಾಕ್ ಆಯಿತು. ನಾನು ನಂಬಲಿಲ್ಲ ಮೊದಲೇ. ಆಮೇಲೆ 1-2-3 ಹತ್ರ ಕೇಳಿದೆ. ಆಮೇಲೆ ಅವ್ರು ಹೇಳಿದ್ರು, ಹೌದು ಹೀಗೆ ಸ್ವಲ್ಪ ಸಮಸ್ಯೆ ಆಗಿತ್ತು ಅಂತ. ಭಾಳಷ್ಟು ಬೇಜಾರು. ಹೌದು. ಓಕೆ ಪ್ರಶಾಂತ್, ಈಗ ಈ ಒಂದು ನಮ್ಮ ಕಲಾವಿದರು ಹೇಗೆ ಅಂದರೆ, ನಮಗೆ ಬೆಳೀಲಿಕ್ಕೆ ಅವಕಾಶ ಕೊಡಬೇಕು ಅಂಥವ್ರು ಸಿಕ್ಕಿದ್ರೆ ಮಾತ್ರ ನಾವು ಒಂದಷ್ಟು ಬೆಳೆಯೋದಕ್ಕೆ ಸಾಧ್ಯ. ಪ್ರತಿಭೆಗಳಿದ್ರು ಅವಕಾಶಗಳಿಲ್ಲದಿದ್ರೆ ಏನು ಪ್ರಯೋಜನ? ಅಂದರೆ ಈಗ ಅದೃಷ್ಟವಶ ಸೋಷಿಯಲ್ ಮೀಡಿಯಾ ತುಂಬ ಪವರ್ಫುಲ್ ಆಗಿದೆ. ಅಂದರೆ ಒಳ್ಳೆ ಟ್ಯಾಲೆಂಟ್ ಇರೋವರಿಗೆ ಸೋಷಿಯಲ್ ಮೀಡಿಯಾ ತುಂಬ ಹೆಲ್ಪ್ ಮಾಡ್ತಾ ಇದೆ. ಸೊ ನಿಮಗೆ ಸೋಷಿಯಲ್ ಮೀಡಿಯಾ ಏನಾದರೂ ಆ ಥರ ಹೆಲ್ಪ್ ಆಯಿತಾ? ಒಂದು ರೀತಿಯಲ್ಲಿ ಹೇಳ್ಬೋದು. ಯೂಟ್ಯೂಬ್ಗಳಲ್ಲಿ ನನ್ನ ಫ್ರೆಂಡ್ಸ್ಗಳು ನನ್ನ ಹಾಡಿದ್ದನ್ನು ನನ್ನದೇ ಒಂದು ಪ್ರಶಾಂತ್ ಕಂಕನಾಡಿ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಅಪ್ಲೋಡ್ ಮಾಡ್ತಿದ್ದೇನೆ. ಸ್ವಲ್ಪ ಯಾವಾಗ ಪುಟ್ಸೋದು ಸಿಗುತ್ತೋ ಆಗಾಗ ಪ್ರೋಗ್ರಾಮ್ಗಳಿದ್ದ ಹಾಡಿದ್ದನ್ನು ನನಗೆ ಎಷ್ಟೋ ಮಂದಿ ಹೇಳಿದರು, ನಿಮ್ಮದು ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡ್ತೀವಿ, ಕ್ರಿಯೇಟ್ ಮಾಡೋಣ, ನೀವು ವೀಡಿಯೋಸ್ ಎಲ್ಲ ಕಳಿಸಿ ನಾವು ಅಪ್ಲೋಡ್ ಮಾಡೋಣ, ಹಾಗೆ ಎಲ್ಲ ತುಂಬ ನನ್ನ ಫ್ರೆಂಡ್ಸ್ ಎಲ್ಲ ಕೆಲವರು ಹೇಳ್ತಿದ್ರು. ಆ ಟೈಮಲ್ಲಿ ಸ್ವಲ್ಪ ಏನೋ ಅದರಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಆಮೇಲೆ ಗೊತ್ತಾಯಿತು, ಇದರಲ್ಲಿ ಜಾಸ್ತಿ ಫ್ಯಾನ್ ಬೇಸ್, ಫ್ಯಾಮಿಲಿ ಎಲ್ಲ ಕೇಳ್ತಾರೆ, ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ. ಆಮೇಲೆ ಫೇಸ್ಬುಕ್ ಲೈವ್ ಪ್ರೋಗ್ರಾಮ್, ಲಾಕ್ಡೌನ್ ಟೈಮಲ್ಲಿ ಫೇಸ್ಬುಕ್ ಲೈವ್ ಬಂದ್ವಿ. ನಿಜವಾಗ್ಲೂ ಒಬ್ಬ ಗಾಯಕನಿಗೆ ನಮ್ಮ ಹಾಡುಗಳನ್ನು ಯಾರು ಕೇಳ್ತಾರೆ ಅವರೇ ದೊಡ್ಡ ಸೊತ್ತು ಅವರು. ಹೌದು, ಆ್ಯಕ್ಚುಲಿ ಹೌದು. ಯಾಕೆಂದ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ, ಅವರು ನೀವು ಹಾಡಿರೋ ಹಾಡನ್ನು ಅವರು ಕೇಳೋದ್ರ ಜೊತೆಗೆ ಇನ್ನೊಂದಷ್ಟು ಜನ ಕಳಿಸ್ತಾರೆ ಪಕ್ಕ. ನಾವಂದ್ರೆ ಅದೇನಾಗುತ್ತೆ ನಮಗೆ ಅನಿವಾರ್ಯ, ಅದು ಹೌದು, ಪ್ರತಿಯೊಬ್ಬ ಗಾಯಕನಿಗೆ ಅನಿವಾರ್ಯ. ಒಂದು ಸಂದರ್ಭದಲ್ಲಿ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಮಾತ್ರ ಯೂಸ್ ಮಾಡ್ತಾ ರಸಮಂಜರಿಗಳಿದ್ದ ಕಾಲ ಇತ್ತು. ಈಗ ಪ್ರತಿ ಕಡೆಯಲ್ಲೂ ಒಂದೆಡೆಯಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಆಗಿದೆ, ಕೊರೋನಾ ಬಂದ್ಮೇಲೆ ಅನಿವಾರ್ಯವಾಗಿ ಕರೋಕೆ ಕಾರ್ಯಕ್ರಮಗಳನ್ನೇ ಅರೇಂಜ್ ಮಾಡ್ತಾ ಇದ್ದಾರೆ. ಈ ಸಂದರ್ಭಗಳಲ್ಲಿ ಏನಂದ್ರೆ, ಈ ತರ ಹಾಡ್ತೇವೆ ಅನ್ನೋದು ಗೊತ್ತಾಗಬೇಕಾದ್ರೆ ನಮಗೆ ಸೋಷಿಯಲ್ ಮೀಡಿಯಾಗಳು ಬಹಳಷ್ಟು ಇಂಪಾರ್ಟೆಂಟ್. ಪ್ರಶಾಂತ್ ಸರ್, ಪ್ರತಿಯೊಬ್ಬ ಕಲಾವಿದನಿಗೂ ಪ್ರತಿಯೊಬ್ಬ ಗಾಯಕನಿಗೂ ಒಬ್ರು
ನಮ್ಮ ಆದರ್ಶ ಅಂತ ಇರ್ತದೆ. ಹೌದು. ಯಾರನ್ನು ತುಂಬ ಇಷ್ಟಪಡ್ತೀರಿ? ನಾನು ಗಾಯನದಲ್ಲಿ ಅತಿ ಹೆಚ್ಚು ಇಷ್ಟಪಡೋದು SPB ಅವರನ್ನು. ಅದು ಪಕ್ಕ. ನಾನು ಅವರೊಂದು ಆಶೀರ್ವಾದ ತಗೋಬೇಕಂತ ಲಾಸ್ಟ್ ಟೈಮ್ ಹತ್ತಿರ ಇದ್ದೆ. ಮಂಗಳೂರು ಮಹಾನಗರ ಪಾಲಿಕೆಯವರು ಏರ್ಪಾಡು ಮಾಡಿದಂತ ಲಾಸ್ಟ್ ಕೊನೆಯ ಮಂಗಳೂರಿಗೆ ಬಂದಿರೋ ಆ ಕಾರ್ಯಕ್ರಮದಲ್ಲಿ ನಾನು ಎದುರುಗಡೆನೇ ಇದ್ದೆ. ನನಗೆ ಅವರನ್ನು ಹೋಗಿ ಮೀಟ್ ಆಗಬೇಕು, ಮಾತಾಡಬೇಕು ಅಂತ ತುಂಬ ಆಸೆ ಇತ್ತು ಆ್ಯಕ್ಚುಲಿ. ಅದಕ್ಕೆ ನನ್ನ ಪರಿಚಯದವರ ಹತ್ರ ಮಾತಾಡಿದ್ದು ಎಲ್ಲಿದ್ದೆ. ಆದರೆ ಅವತ್ತೇನಾಯಿತು, ಕಾರ್ಯಕ್ರಮದ ಒತ್ತಡದಿಂದ ಅವರು ಬೇಗ ಹೋದರು, ನಿಲ್ಲಿಸ್ಲಿಕ್ಕೂ ಆಗಲಿಲ್ಲ ಅವರನ್ನು. ಹಾಗಾಗಿ ಮತ್ತೆ ನನಗೂ ಅವಕಾಶ ಸಿಗಲಿಲ್ಲ. ಆಮೇಲೆ ಪ್ರತ್ಯಕ್ಷವಾಗಿ ನೋಡೋ ಅವಕಾಶ ಸಿಗಲ್ಲ. ಪ್ರತ್ಯಕ್ಷವಾಗಿ ನೋಡೋ ಅವಕಾಶ ಸಿಕ್ತು ಒಂದು ಹತ್ತಿರದಲ್ಲಿ. ಆದ್ರೆ ಒಂದು ಆಶೀರ್ವಾದ ಹಾಕೋಬೇಕು ಒಂದು ಎಲ್ಲ ಸಿಂಗರ್ಸ್ಗಳಿಗೆ ಎಲ್ಲರಿಗೂ ಇರ್ತದೆ. ಸಂಗೀತ ಕ್ಷೇತ್ರದಲ್ಲಿ ಅವರೊಂದು ದೇವರಿದ್ದಾಗ. ದೇವರು ಅದೇ ನಾವು ಹೇಳ್ತೇವೆ, ಈ ಕಾರ್ಯಕ್ರಮವನ್ನ, ನನ್ನ ಪ್ರೀತಿ ಹಾಡೋನ್ನ ಕಾರ್ಯಕ್ರಮವನ್ನೇ ನಾವು ಗಾಯನ ದೇವರ ಹೆಸರಲ್ಲೇ ಮಾಡ್ತೇವೆ. ಹೌದು. ಯಾಕೆಂದ್ರೆ ನಾವೆಲ್ಲ ಇರೋದು ಅವರಿಂದಲೇ. ಹೌದು, ಖಂಡಿತ. ಯಾವ್ದು ಗಾಯಕರಿದ್ದಾರೆ ಅವರಿರೋದು ಅವರಿಂದಲೇ. ಯಾಕಂದ್ರೆ ಅದ್ರ ಎಸ್ಪೆಷಲಿ ನಮ್ಮ ಕನ್ನಡಿಗರಿಗೆ ನಾವು ಹೇಳೋದಾದ್ರೆ ಎಷ್ಟೋ ಸಾವಿರ ಹಾಡುಗಳನ್ನು ನಾವು ಬಿಟ್ಟು ಹೋಗಿದ್ದಾರೆ. ಹೌದು. ಆ ಹಾಡುಗಳು ಇವತ್ತಿಗೂ SPB ಸರ್ ಜೀವಂತವಾಗಿದೆ. ಖಂಡಿತ. ನಾನು ಹುಟ್ಟೇ ಇರಲಿಲ್ಲ ಕೆಲವು ಹಾಡುಗಳು ಅವಾಗ. ಆಮೇಲೆ ನಾವು ಸ್ವಲ್ಪ ಬೆಳೀತಾ ರೇಡಿಯೋ ಕ್ಯಾಸೆಟ್ಗಳಲ್ಲಿ ಕೇಳಿರೋದನ್ನ ಈಗಲೂ ಹಾಡ್ತಿದ್ದೀವಿ ನಾವು ಪ್ರೋಗ್ರಾಮ್ಸ್ಗಳಲ್ಲಿ. ಇವತ್ತಿಗೂ ಅದು ಎವರ್ಗ್ರೀನ್ ಸಾಂಗ್. ನೀವು ಇನ್ನೊಂದಷ್ಟು ವರ್ಷ ಹೋದ್ರು ಆ ಹಾಡುಗಳು ಆ ಒಂದು ಕಾಲಕ್ಕೆ ಸರಿಯಾಗಿ, ಸಂದರ್ಭಕ್ಕೆ ಸರಿಯಾಗಿ ನಮಗೆ ನೆನಪಿಗೆ ಬರ್ತಾರೆ. ಖಂಡಿತವಾಗ್ಲು. ಈಗ ಒಂದು ಆರ್ಕೆಸ್ಟ್ರಾ ಇರಲಿ, ನನ್ಗೆ ಗೊತ್ತಿಲ್ಲ ಇನ್ನೊಂದೆಷ್ಟು ವರ್ಷ ಅಂತ, ಇನ್ನೊಂದಷ್ಟು ವರ್ಷ ಹೋದ್ರು SPB ಸರ್ ಹಾಡಿದಂತ ಹಾಡಿಲ್ಲ ಅಂದ್ರೆ ಅದು ಬಹುಶಃ ಅದು ಅಪೂರ್ಣ. ಇಲ್ಲ, ಚಾನ್ಸೇ ಇಲ್ಲ. ಅದು SPB ಅವರ ಸಾಂಗ್ ಇರಲೇಬೇಕು ಎಲ್ಲ ಕಡೆಗಳಲ್ಲಿ. ಇದು ರಿಕ್ವೆಸ್ಟ್ ಅಂತೂ ಮಾಡೇ ಮಾಡ್ತಾರೆ ಎಲ್ಲರೂ. ಓಕೆ. ಅದ್ರ ಜೊತೆಗೆ ತುಳು ಚಿತ್ರರಂಗ ಬೆಳೀತಾ ಇದೆ, ಅದ್ಭುತವಾದ ಸಾಧನೆಗಳನ್ನ, ಸಾಧ್ಯತೆಗಳನ್ನ ಅದು ತೆರೆದಿಡ್ತಾ ಇದೆ. ಬಾ ಮಗನೆ ಮಹಿಷ ಅನ್ನುವಂಥ ಸಿನಿಮಾದಲ್ಲಿ ನಿಮ್ಗೆ ಹಾಡುವಂಥ ಅವಕಾಶ ಸಿಕ್ತು. ಹೇಗಿತ್ತು ಅನುಭವ? ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನನಗೆ ವೀರೇಂದ್ರ ಶೆಟ್ಟಿ ಅವರಿಗೆ ನಾನು ಅದರ ನಿರ್ದೇಶಕರು, ಹಾಗೆಯೇ ಪ್ರೊಡ್ಯೂಸರ್ ಕೂಡ ಅವರೇ, ನಿರ್ಮಾಪಕರು. ಹಾಗಾಗಿ ಅವರಿಗೆ ಮೊದಲು ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದರೆ ಮಂಗಳೂರಲ್ಲಿ ತುಂಬ ಪ್ರತಿಭೆಗಳಿದ್ದಾರೆ, ಎಷ್ಟೋ ಜನ ಇದ್ದಾರೆ. ಆದರೆ ಅದು ಅವರನ್ನು ಗುರುತಿಸಿಕೊಂಡು ಅವರಿಗೆ ಅವಕಾಶ ಕೊಡೋದು ಬಹಳ ಕೆಲವರು ಮಾತ್ರ. ಅದನ್ನು ಹೇಳಿದ್ದು, ಅವಕಾಶ ಇಲ್ಲದಿದ್ದು ನಮ್ಮ ಪ್ರತಿಭೆಗಳಿದ್ದು. ಹಾಗಾಗಿ ಇವರು ಸಡನ್ ಆಗಿ ನನಗೆ ಲಾಕ್ಡೌನ್ ಟೈಮ್ ಸ್ವಲ್ಪ ದಾಟಿದ ನಂತರ ಇದು ಸಿಕ್ಕಿರೋದು. ಇವರು ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದರು, ಪ್ರಶಾಂತ್ ಫ್ರೀ ಇದೆಯಾ, ನನಗೆ ನಿನ್ನ ನಂಬರ್ ಬೇಕು ಅಂತ. ನಂಬರ್ ಇರಲಿಲ್ಲ ಆ್ಯಕ್ಚುಲಿ, ಕಳಿಸಿದೆ. ನೋಡಿ ಅವರ ಒಂದು ಸರಳತನ. ಆ್ಯಕ್ಚುಲಿ ಅವರೇ ಫೇಸ್ಬುಕ್ಕಲ್ಲಿ ಬೇರೆಯವ್ರ ತಗೊಂಡು ಏನಾದರೂ ಡೈರೆಕ್ಟ್ ಬೇರೆಯವ್ರ ಹತ್ರ ಕೇಳಿಸಿ ಆಮೇಲೆ ಅವರನ್ನು ಡೈರೆಕ್ಟ್ ಮೀಟ್ ಮಾಡಿಸ್ಬೋದಿತ್ತು ಅವರಿಗೆ. ಆದರೆ ಅವರು ಡೈರೆಕ್ಟ್ ಅವರೇ ಮೆಸೇಜ್ ಮಾಡಿ, ಅವರೇ ತಗೊಂಡು, ಅವರೇ ನನಗೆ ಫೋನ್ ಮಾಡಿ, ಅವರೇ ನನ್ನನ್ನು ಬರ್ಲಿಕ್ಕೆ ಹೇಳಿ ಮಾತಾಡಿದರು. ಹೀಗೀಗೊಂದು ಹಾಡಲಿಕ್ಕಿದೆ, ಒಂದು ಅಪಾರ್ಟ್ಮೆಂಟಿಗೆ ಬಾ, ಅಲ್ಲ ಮೊದಲು ಹೇಳಿಲ್ಲ, ಅಪಾರ್ಟ್ಮೆಂಟಿಗೆ ಬಾ ಅಂತ. ಏನು ವಿಷಯಪ್ಪ, ಸಡನ್ ಕರೀತಿದ್ದಾರೆ, ಏನು ವಿಷಯ ಗೊತ್ತಿಲ್ಲ. ಹೋದಾಗ ಮಧ್ಯಾಹ್ನದ ಹೊತ್ತು, ಊಟದ ಸಮಯ, ಆಫೀಸ್ ಟೈಮ್ ಗ್ಯಾಪಲ್ಲೇ ಹೋದೆ. ನಿಂಗೆ ಯಾವಾಗ ಪುರ್ಸೊ ಸಿಗುತ್ತೋ ಆವಾಗ ಬಾ ಅಂತ ಹೇಳಿದರು. ಆಯಿತು, ನಾನು ಮಧ್ಯಾಹ್ನ ಬರ್ತೀನಿ ಸರ್ ಅಂತ ಹೇಳಿದೆ. ಆಯಿತು, ಹೋಗಿ ನಾನೊಬ್ಬನೇ ಹೋದೆ. ಅಲ್ಲಿ ಇಬ್ಬರು ಇದ್ದರು, ಮಾತಾಡಿದ್ವಿ. ಹೇಗಿದೆಯಾ ಎಲ್ಲ ಕೇಳಿದರು. ಚೆನ್ನಾಗಿದ್ದೀನಿ ಸರ್, ಒಂದು ಹಾಡಲಿಕ್ಕಿದೆ, ಹಾಡ್ತೀಯಾ ಕೇಳಿದರು. ಹಾಡ್ತೇನೆ ಸರ್ ಅಂತ ಹೇಳಿದೆ. ಸಿನಿಮಾಕ್ಕೆ, ತುಳು ಸಿನಿಮಾಕ್ಕೆ ಅಂತ ಹೇಳಿದರು. ಖಂಡಿತವಾಗ್ಲೂ ಹಾಡ್ತೇನೆ ಸರ್ ಅಂತ ಹೇಳಿದೆ. ಆಮೇಲೆ ಓಕೆ, ಹಾಗಾದರೆ ಸಾಂಗ್ ಕೇಳು ಅಂತ ಮ್ಯೂಸಿಕ್ ಸ್ವಲ್ಪ ಕೇಳಿಸಿದ್ರು. ಆಮೇಲೆ ನನಗೆ ಇಷ್ಟ ಆಯಿತು. ಓಕೆ ಆಯಿತು ಸರ್, ಹಾಡ್ತೀನಿ ಅಂತ ಹೇಳಿದೆ. ಕುಡಿ ನೋಟದ ಕಿಡಿ ಸೋಕಿಸಿ ಸುಡಬೇಡವೇ ನನ್ನೀ ಥರ, ತುಸು ಕರುಣೆ ತೋರಿಸು ಬಡಪಾಯಿಗೆ. ಅತಿಯಾಗಿದೆ ಆಕರ್ಷಣೆ, ಏನಾದರೂ ನೀನೇ ಹೊಣೆ. ಇರಲಾರೆ ಸುಮ್ಮನೆ, ತುಸು ಕರುಣೆ ತೋರಿಸು ಬಡಪಾಯಿಗೆ.
ನನ್ನ ಅಂಗೈಲಿ ನೀಡು ನಿನ್ನ ಅಂಗೈನ, ಭೂಮಿನೇ ಏಳು ಸುತ್ತು ಸುತ್ತೋಣ, ನಿನ್ನ ಮುಂದೆ ಮಂಡಿಯೂರಿ ನನ್ನೇ ನೋಡುತ್ತಾ ಕಳವಾಸೆ ಸಂಪೂರ್ಣ ಈ ಜೀವಿತ, ಎದುರಲ್ಲಿ ನೀ ನಿಂತು ನಗುವಾಗ ನಾನಂತೂ ಅಸಹಾಯಕ, ತುಸು ಕರುಣೆ ತೋರಿಸು ಬಡಪಾಯಿಗೆ. ಸಿದ್ಧನ ನಿನ್ನು 100 ಸಾರಿ ಸಾಯೋಕೆ, ನಿನ್ನನ್ನು ಒಮ್ಮೆ ಭೇಟಿ ಮಾಡೋಕೆ, ಈ ಜೀವ ಮಣ್ಣಿನಲ್ಲಿ ಮಣ್ಣಾಗಿ ಹೋದರು, ಬಾಯಿಂದು ನೀ ಕೂಗು ನಾ ಹಾಜರು, ಸಹಾಯಕ, ತುಸು ಕರುಣೆ ತೋರಿಸು ಬಡಪಾಯಿಗೆ. ವೀಕ್ಷಕರೇ, ನನ್ನ ಪ್ರೀತಿ ಹಾಡು ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ನನ್ನ ಪ್ರೀತಿಯ ಹಾಡು. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಇದು ಮಹಿಮಾ ಕೋಕೋನಟ್ ಆಯಿಲ್ ಸುಭಾಷ್ ನಗರ ಕಟ್ಪಾಡಿ ಇವರು ಅರ್ಪಿಸುವಂಥ ಸ್ಪಂದನ ವಾಹಿನಿ ಪ್ರಸ್ತುತಿಯ ವಿಶಿಷ್ಟ ಗಾನ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು. ಈ ಕಾರ್ಯಕ್ರಮ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಗಾಯಕರು, ಪ್ರತಿಭಾನ್ವಿತ ಕಲಾವಿದರಾಗಿರುವಂತಹ ಪ್ರಶಾಂತ್ ಕಂಕನಾಡಿ ಅವರು. ಅವರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತೇನೆ. ಓಕೆ, ಹಾಗಾದರೆ ನಾನು ಯಾವಾಗ ಏನು ಅಂತ ಹೇಳ್ತೀನಿ, ಆಮೇಲೆ ನೀನು ಬಂದ್ರಾಯಿತು ಅಂತ ಹೇಳಿದರು ಅಷ್ಟೇ. ಆಮೇಲೆ ಅದು ಕಲಿತಾ ಇರು, ಲಿರಿಕ್ಸ್ ಎಲ್ಲ ಕಳಿಸ್ತೀನಿ ನಿನಗೆ. ಆಮೇಲೆ ಕಳಿಸಿದ್ರು, ನಾನು ಕಲಿತಾ ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಯಾರಂತ ಗೊತ್ತಿಲ್ಲ ನನಗೆ ಅಷ್ಟರವರೆಗೆ. ಆವಾಗ ಕರೆದು ಹೋದೆ, ಬ್ಯಾಂಗ್ಳೂರಿಗೆ ಹೋದ ನಂತರ ರೆಕಾರ್ಡಿಂಗ್ ಆಯಿತು. ರೆಕಾರ್ಡಿಂಗ್ ಆಕಾಂಕ್ಷ ಬಾದಾಮಿ ಅಂತ ನನ್ನ ಜೊತೆ ಕೋ ಸಿಂಗರ್ ಅವರಿದ್ದರು. ಆಮೇಲೆ ರೆಕಾರ್ಡಿಂಗ್ ತೆಗೆದ್ರು, ಅರ್ಧ ಗಂಟೆ ವೇಟ್ ಮಾಡ್ಲಿಕ್ಕೆ ಹೇಳಿದ್ರು ನನ್ನನ್ನು. ಅವ್ರಿಗೆ ಕಳಿಸಿದ್ವಿ ಮನುಮೂರ್ತಿ ಸರ್ಗೆ, ಅವರು US ಅಲ್ಲಿದ್ದರು. ಅವ್ರಿಗೆ ಕಳಿಸಿ ಅರ್ಧ ಗಂಟೆ ವೆಯ್ಟ್ ಮಾಡಿ, ತದನಂತರ ಕರೆಕ್ಷನ್ ಅನ್ನೋದಿದ್ರೆ ಹೇಳ್ತಾರೆ, ಆಮೇಲೆ ಕರೆಕ್ಷನ್ ಮಾಡಲಿಕ್ಕೆ ಆಮೇಲೆ ಸಣ್ಣ ಕರೆಕ್ಷನ್ ಹೇಳಿದರು. ಅದನ್ನು ಕರೆಕ್ಷನ್ ಮಾಡ್ಕೊಂಡು ನಂತರ ಮತ್ತೆ ಮನೆಗೆ ಬಂದ್ವಿ. ಹಾಯಾಗಿದೆ ಎದೆಯೊಳಗೆ ಚೆಲ್ಲೆಂದಿದೆ ಈಗಳಿಗೆ, ನೀನೋಡು ನೋಟವೆಲ್ಲ ನನ್ನನ್ನೇ ಕೊಲ್ಲೋ ಹಾಗೆ, ನೀ ನೋಡಿ ಮಾಡುವಾಗ ನ ಸೋತು ನಿಂತ ಹಾಗೆ, ಏನಿಂತ ಮಾಯಗಾತಿಯೇ ಹಾಯಾಗಿದೆ ಎದೆಯೊಳಗೆ ಚೆಲ್ಲೆಂದಿದೆ.
ಈಗೀಗ ಏನೋ ನನ್ನನ್ನು ನೀನೇ ದೋಚಿಟ್ಟ ಹಾಗೆ ಒಳಗೊಳಗೆ ಲೈಲಾಗೆ ಮಜುನು ಆಗೋದೆ ನಾನು ಬೇಜಾನು ಬ್ಯೂಟಿ ನೀ ನಗುವಾಗ ಕೈ ಬೀಸಿ ನಿಂತಾಗ ಏನಾದೆ ನಾನೀಗ ನಿಸ್ಮೈನು ಕೊಟ್ಟಾಗ ಕಳೆದೋದೆ ನಾನೀಗ ಹಾಯಾಗಿದೆ ಎದೆಯೊಳಗೆ ಜಲ್ಲೆಂದಿದೆ ಈಗಳಿಗೆ ನೀನೋಡೋ ನೋಟವೆಲ್ಲ ನನ್ನನ್ನೇ ಕೊಲ್ಲೋ ಹಾಗೆ ನೀ ಮೋಡಿ ಮಾಡುವಾಗ ನಾ ಸೋತು ನಿಂತ ಹಾಗೆ ಏನಿಂತ ಮಾಯಗಾತಿಯೇ ಹಾಯಾಗಿದೆ ಎದೆಯೊಳಗೆ ಜಲ್ಲೆಂದಿದೆ ನಲಿವ ಗುಲಾಬಿ ಹೂವೇ ಮುಗಿಲ ಮೇಲೇರಿ ನಗುವೆ ನಲಿವ ಗುಲಾಬಿ ಹೂವೇ ಮುಗಿಲ ಮೇಲೇರಿ ನಗುವೆ ನಿನಗೆ ನನ್ನಲ್ಲಿ ಒಲವೋ ಅರಿಯೇ ನನ್ನಲ್ಲಿ ಛಲವೋ ನಲಿವ ಗುಲಾಬಿ ಹೂವೇ ಒಲವೋ ಛಲವೋ ಒಲವೋ ಛಲವೋ ಸುಳಿದೆ ತಂಗಾಳಿಯಂತೆ ನುಡಿದೆ ಸಂಗೀತದಂತೆ ಸುಳಿದೆ ತಂಗಾಳಿಯಂತೆ ನುಡಿದೆ ಸಂಗೀತದಂತೆ ಒಲವಿನ ಬಲೆಯಲ್ಲಿ ಸೆಳೆಯುತ್ತ ಕುಣಿದೆ ಸೊಗಸಾಗಿ ಹಿತವಾಗಿ ಮನವಾನಿ ಸೇರಲೆಂದೆ ಬಯಕೆ ನೂರಾರು ತಂದೆ ಬಯಸದೆ ಬಳಿಯಲ್ಲಿ ಸುಳಿಯುತ್ತ ಒಲಿದೆ ಎಂದೇಕೆ ದೂರಾದೆ ಬಯಸದೆ ಬಳಿಯಲ್ಲಿ ಸುಳಿಯುತ್ತ ಒಲಿದೆ ಎಂದೇಕೆ ದೂರಾದೆ ಹೀಗೇಕೆ ಮರೆಯಾದೆ ನಲಿವ ಗುಲಾಬಿ ಹೂವೇ ಮುಗಿಲ ಮೇಲೇರಿ ನಗುವೆ ನಿನಗೆ ನನ್ನಲ್ಲಿ ಒಲವೋ ಅರಿಯೇ ನನ್ನಲ್ಲಿ ಛಲವೋ ನಲಿವ ಗುಲಾಬಿ ಹೂವೇ ಒಲವೋ ಛಲವೋ ಒಲವೋ ಛಲವೋ ಸುಮವೇ ನೀ ಬಾಡದಂತೆ ಬಿಸಿಲ ನೀ ನೋಡದಂತೆ ಸುಮವೇ ನೀ ಬಾಡದಂತೆ
ಬಿಸಿಲ ನೀ ನೋಡದಂತೆ ನೆರಳಲಿ ಸುಖದಲ್ಲಿ ನಗುತ್ತಿರು ಚೆಲುವೆ ಎಂದೆಂದು ಎಂದೆಂದು ಇರು ನೀ ಹಾಯಾಗಿ ಹೀಗೆ ಇರಲಿ ನನಗೆಲ್ಲ ಬೇಗೆ ಕನಸಲಿ ನೋಡಿದ ಸಿಹಿಯನ್ನು ಮರೆವೆ ನಿನಗಾಗಿ ನನಗಾಗಿ ಕನಸಲು ನೋಡಿದ ಸಿಹಿಯನ್ನು ಮರೆವೆ ನಿನಗಾಗಿ ನನಗಾಗಿ ನಿನಗಾಗಿ ನನಗಾಗಿ ನಲಿವ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ ನಿನಗೆ ನನ್ನಲ್ಲಿ ಒಲವು ಅರಿಯೇ ನನ್ನಲ್ಲಿ ಛಲವೋ ನಲಿವ ಗುಲಾಬಿ ಹೂವೆ. ಆಮೇಲೆ ಇನ್ನೊಂದ್ಸಲ ರೀ ರೆಕಾರ್ಡಿಂಗ್ ಇತ್ತು. ಆವಾಗ ಲೈವ್ ಆಗಿ ಮನುಮೂರ್ತಿ ಸರ್ ಎದುರುಗಡೆ ಇದ್ರು. ಅವತ್ತು ಅವರೇ ಬಂದಿದ್ದು, ಖುದ್ದು ಅವರೇ ತಗೊಳ್ಳಿಕ್ಕೆ. ನನಗೆ ಆವಾಗಂತೂ ತುಂಬಾ ಖುಷಿ ಆಗಿತ್ತು, ತುಂಬಾ ಭಯನೂ ಇತ್ತು. ಯಾಕಂದ್ರೆ ಅದು ಎಲ್ಲ ಕನಸಿನ ತರ ಅಂತ ಅನ್ಕೊಂಡು ಗೊತ್ತಾಗುದಿಲ್ಲ. ಹೌದು, ನಾನು ತುಂಬಾ ವರ್ಷಗಳ ಹಿಂದೆ ನಾನು ಪಬ್ಲಿಕ್ ಟಿವಿ ಸೂಪರ್ ಸಿಂಗರ್ ಕಾಂಪಿಟೇಷನ್ಗೆ ಹೋಗಿದ್ದೆ. ಆಲ್ ಓವರ್ ಕರ್ನಾಟಕದಲ್ಲಿ ನಾನು ಟಾಪ್ 100 ತನಕ ಬಂದಿದ್ದೆ. ನನಗೇನಾಯ್ತಂದರೆ 2 ಕಡೆ ಅಪ್ ಆ್ಯಂಡ್ ಡೌನ್ ಮಾಡಿ ವೆದರ್ಗೆ ಅಲ್ಲಿದ್ದು ನೀರು ಇಲ್ಲಿದ್ದು ನೀರು ನನಗೆ ಥ್ರೋಟ್ ಹೋಯಿತು. ಆ ಟೈಮಲ್ಲಿ ನಾನು ರಿಕ್ವೆಸ್ಟ್ ಮಾಡಿದ್ದೆ, ಮನುಮೂರ್ತಿ ಸರ್ ಜಡ್ಜ್ ಅವಾಗ ಮುಂಗಾರು ಮಳೆ ಹಿಟ್ಟಾದ ಸಮಯದಲ್ಲಿ ಅವರು ಬಂದಿರೋದು. ಹಾಗಾಗಿ ರಿಕ್ವೆಸ್ಟ್ ಮಾಡೋದಕ್ಕೆ ಇಲ್ಲಪ್ಪ ಅದಕ್ಕೆ ಎಕ್ಸ್ಕ್ಯೂಸ್ ಇಲ್ಲ, ಕೊಡ್ಲಿಕ್ಕೆ ಆಗಲ್ಲ, ಎಲ್ಲರೂ ಕೇಳ್ತಾರೆ ಹಾಗೆ ಅಂತ. ಆಯಿತು ಸರ್, ಥ್ಯಾಂಕ್ ಯು ಅಂತ ಹೇಳಿ ಆಮೇಲೆ ಆವತ್ತು ನನಗೆ ಒಂದು ಆಸೆ ಇತ್ತು. ಆಮೇಲೆ ನನಗೆ ಡೈರೆಕ್ಟ್ ಅವರ ಒಂದು ನಿರ್ದೇಶನದಲ್ಲಿ, ಸಂಗೀತ ನಿರ್ದೇಶನದಲ್ಲಿ ಹಾಡಲಿಕ್ಕೆ ಸಿಗುತ್ತೆ ಅನ್ನೋದು ನನಗೆ ನಿಜವಾಗ್ಲೂ ನಂಬಲಿಕ್ಕೆ ಸಾಧ್ಯ ಇಲ್ಲ ಆ್ಯಕ್ಚುಲಿ. ಅದು ಯಾವ ಹಾಡು? 1-2 ಲೈನ್ ಹಾಡ್ಬೋದು? ಖಂಡಿತವಾಗ್ಲೂ. ಅದು ಸಾಹಿತ್ಯ ಬರೆದಿದ್ದಾರೆ ನಮ್ಮ ತುಳುನಾಡಿನ ಬಾರಿ ಫೇಮಸ್ ಸಾಹಿತಿ, ನಿರ್ದೇಶಕರು ಕೂಡ ವಿಜಯಕುಮಾರ್ ಕೊಡಿಯಲ್ ಬೈಲವರು. ಕನನ ನಿಜನ ಭ್ರಮೆನ ಮದ ಪಂದಿನ ಈ ತುಳುಮ ನಿಕ್ಯ ಒಂಜೇ ಬೈದಿನ ಪಾತ್ರಡು ತರಾಥರ ಮೆನ್ಕೊಡು ನಿರಂತರ ರಂಗುಡು ಪ್ರತಿದಿನ ಗೆಂದೊಡು ನನ ಆ ಥರ ಬರುತ್ತೆ. ಅದ್ಭುತವಾದ ಹಾಡು, ಬಹಳಷ್ಟು ಪ್ರಸಿದ್ಧಿಯನ್ನು ಕೂಡ ಪಡೆಯಿತು. ಹೌದು, ಜೊತೆಗೆ ಪ್ರಶಾಂತ್ ಕಂಕನಾಡಿ ಅವರು ಕೂಡ ಅದ್ರ ಜೊತೆಗೆ ಒಂದಷ್ಟು ಹೆಸರನ್ನು ಗಳಿಸ್ಕೊಂಡ್ರು. ಯಾಕಂದ್ರೆ ಚಲನಚಿತ್ರ ಹಿನ್ನೆಲೆ ಗಾಯಕನಾದ ಮೇಲೆ ಒಂದಷ್ಟು ಜವಾಬ್ದಾರಿಗಳು ಹೆಚ್ಚುತ್ತೆ, ಜೊತೆಗೆ ಹೆಸರು ಬರುತ್ತೆ, ಮತ್ತೆ ನಿಮ್ಮ ಕಂಠಸಿರಿಯನ್ನು ಉಳಿಸಿಕೊಳ್ಳುವಂತ ದೊಡ್ಡ ಜವಾಬ್ದಾರಿ ಕೂಡ ಖಂಡಿತ. ಯಾಕಂದ್ರೆ ನಿರಂತರವಾಗಿ ಕಾರ್ಯಕ್ರಮ ಸಿಗುತ್ತೆ. ನೀವು ಹೇಳಿದಾಗೆ AC ಸಿಕ್ಕಿದ್ರು ಕಷ್ಟ ಆಗುತ್ತೆ, ಊರಿಂದ ಊರಿಗೆ ನೀರು ಚೇಂಜ್ ಆದ್ರೂ ಕಷ್ಟ ಆಗುತ್ತೆ. ಯಾಕಂದ್ರೆ ಈಗಿನ ನಮ್ಮ ಅಟ್ಮಾಸ್ಫಿಯರ್ ಆಗಿದೆ, ಅದ್ರ ಜೊತೆಗೆ ನಮ್ಮ ಈ ಆಹಾರ ಪದ್ಧತಿಗಳು ಏನ್ ಮಾಡ್ಲಿಕ್ಕೆ. ಸೊ ಇದೆಲ್ಲ ಚಾಲೆಂಜ್ ಇದ್ಕೊಂಡು ಆಮೇಲೆ ಮತ್ತಷ್ಟು ಕಾರ್ಯಕ್ರಮಗಳು ನಿಮಗೆ ಸಿಗ್ತಾ ಹೋಯ್ತು ಅಂತ ಅಂದ್ಕೊಳ್ತೇನೆ ನಾನು. ಹೌದು, ಖಂಡಿತವಾಗ್ಲು. ಆಮೇಲೆ ತುಂಬ ಪ್ರೋಗ್ರಾಮ್ಸ್ಗಳು ಬಂತು. ಆಮೇಲೆ ನಾನು ಅದಕ್ಕಿಂತ ಇದು TV ಇಂಟರ್ವ್ಯೂ ಕೂಡ ಆಯಿತು ದೈಜ್ ವರ್ಲ್ಡಲ್ಲಿ ಲಾಕ್ಡೌನ್ ಟೈಮಲ್ಲಿ, ಅದಕ್ಕಿಂತ ಮುಂಚಿತವಾಗಿ. ಆ ನಂತರ ನನಗೆ ಮತ್ತಷ್ಟು ಅವಕಾಶಗಳು ಸಿಕ್ಕಿತು ಪ್ರೋಗ್ರಾಮ್ಸ್ಗಳಲ್ಲಿ, ಆಲ್ಬಮ್ ಸಾಂಗಲ್ಲಿ. ಹಾಗಾಗಿ खामोशियाँ आवाज है, तुम सुनने तो आओ कभी, छूकर तुम्हें खिल जाएंगी, घर इनको बुलाओ कभी। बेकरार है बात करने को, कह दो इनको जरा, खामोशियाँ तेरी मेरी खामोशियाँ, खामोशियाँ लिपटी हुई खामोशियाँ।
जाना हुआ, जहां से जमाने को गुजरे जमाना हुआ। मेरा समय तो वहीं पे है ठहरा हुआ। बताओ तुम्हें क्या मेरे साथ क्या क्या हुआ। खामोशियाँ एक साज है, तुम धुन को हिलाओ जरा। खामोशियाँ अल्फाज है, कभी गुनगुना ले जरा। बेकरार है बात करने को, कह दो इनको जरा। खामोशियाँ तेरी मेरी खामोशियाँ, खामोशियाँ लिपटी हुई खामोशियाँ। नदियाँ का पानी भी खामोश बहता यहाँ। खिली चांदनी में छिपी लाख खामोशियाँ। बारिश की बूंदों की होती कहाँ है सुबह। सुलगते दिलों में खामोश उठता धुआं। खामोशियाँ आकाश है, तुम उड़ने तो आओ जरा। खामोशियाँ एहसास है, तुम जो होती है क्या। बेकरार है बात करने को, कह दो इनको जरा। खामोशियाँ तेरी मेरी खामोशियाँ, खामोशियाँ लिपटी हुई खामोशियाँ, खामोशियाँ तेरी मेरी खामोशियाँ, खामोशियाँ लिपटी हुई खामोशियाँ। Thank you. ವೀಕ್ಷಕರೇ, ನನ್ನ ಪ್ರೀತಿ ಹಾಡು ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ನನ್ನ ಪ್ರೀತಿಯ ಹಾಡು. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಇದು ಮಹಿಮಾ ಕೋಕೋನಟ್ ಆಯಿಲ್ ಸುಭಾಷ್ ನಗರ ಕಡಪಾಡಿ ಇವರು ಅರ್ಪಿಸುವಂಥ ಸ್ಪಂದನ ವಾಹಿನಿ ಪ್ರಸ್ತುತಿಯ ವಿಶಿಷ್ಟ ಗಾನ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು. ಈ ಕಾರ್ಯಕ್ರಮ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಗಾಯಕರು, ಪ್ರತಿಭಾನ್ವಿತ ಕಲಾವಿದರಾಗಿರುವಂತಹ ಪ್ರಶಾಂತ್ ಕಂಕನಾಡಿ ಅವರು. ಅವರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತೇನೆ. ತುಂಬ ಆಲ್ಬಮ್ ಸಾಂಗ್ಗಳಿಗೆ ಹಾಡಿದ್ದೀರಿ. ಹೌದು. ಯಾವುದೆಲ್ಲ ನಿಮಗೆ ತುಂಬ ಇಷ್ಟ ಆಯಿತು, ಖುಷಿ? ಆ್ಯಕ್ಚುಲಿ ನಾನೇ ಹಾಡಿರೋ ಮೊದಲು ಹಾಡಿತ್ತು, ನಾನೇ ಹಾಡಿರೋದು. ಅದು ಆ್ಯಕ್ಚುಲಿ ಎಲ್ಲ ರಿಲೀಸ್ ಆಗುತ್ತೆ ಅನ್ನೋ ಲೆವೆಲಿಗೆ ಬಂದು ಆಮೇಲೆ ಸ್ಟಾಪ್ ಆಯ್ತು. ಎಲ್ಲ ಪೋಸ್ಟರ್ ಎಲ್ಲ ಆಗಿತ್ತು, ಎಲ್ಲ ಪಬ್ಲಿಸಿಟಿ ಆಗಿತ್ತು, ಆಮೇಲೆ ಸ್ಟಾಪ್ ಆಯ್ತು. ಅದು ಡಬ್ಬಿಂಗ್ ಆ್ಯಕ್ಚುಲಿ ಅದು ಒಳ್ಳೇದಿತ್ತು. ಅದು ಹಾಡು ಆ್ಯಕ್ಚುಲಿ ತುಂಬ ನನ್ನ ಫ್ರೆಂಡ್ಸ್ಗಳು ಕೇಳಿ ಅದು ಕೇಳಲಿಕ್ಕೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಿದ್ರು ಅವಾಗ. ಅದು ರಫ್ತಾ ಹೋಗೆ ಅನ್ನೋ ಕಾಪಿಯಿಂದ ತುಳು ಮಾಡಿದ್ರು.
ಸೂಪರ್ ಇತ್ತು ಅದು ಹಾಗೆ. ಓಕೆ. ಬೇರೆ ಇಲ್ಲಿ ಯಾವುದು ದೇವಸ್ಥಾನಗಳ ಅಥವಾ ದೇವರ ಕುರಿತಾದಂಥ ಆಲ್ಬಮ್ ಸಾಂಗ್ಗಳು? ಹಾಡಿದ್ದೀನಿ. ಭಕ್ತಿಗೀತೆ ಒಂದು ಇರುವ ಇಲ್ದ ಅಪ್ಪೆ ಅಂತ ಒಂದು ದೈವಗೆ ಸಂಬಂಧಪಟ್ಟದ್ದು. ಆಮೇಲೆ ಸತ್ಯ ಸಾರಾಮಣಿ ಅಂತ ಒಂದು ಕಾನದ ಕಟ್ಟದ ದೈವದ್ದು ಒಂದು ಭಕ್ತಿಗೀತೆ ಕ್ಯಾಸೆಟ್ ಮಾಡಿದ್ದೇನೆ. ಓಕೆ ಓಕೆ. ಲಾ 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 ಲಾ. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ, ನನ್ನದೇ ತುಂಬ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ, ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ, ನನ್ನದೇ ತುಂಬ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ. ಮಳೆಯಲ್ಲೂ ನಾ ಬಿಸಿಲಲ್ಲೂ ನಾ ಚಳಿಯಲ್ಲೂ ನಾ ಜೊತೆ ನಡೆಯುವೆ, ಹಸಿವಲ್ಲೂ ನಾ ನೋವಲ್ಲೂ ನಾ ಸಾವಲ್ಲೂ ನಾ ಜೊತೆ ನಿಲ್ಲುವೆ, ನಾನಾ ದೇಶ ನಾನಾ ವೇಷ ಯಾವುದಾದರೇನು, ಒಪ್ಪಿಕೊಂಡ ಈ ಮನಸ್ಸುಗಳೆರಡು ಒಂದೇ ಹಾಲು ಜೇನು, ನೀನೇ 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 ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ, ನನ್ನದೇ ತುಂಬ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ. ಕ್ಷಣವಾಗಲಿ ದಿನವಾಗಲಿ ಯುಗವಾಗಲಿ ನಾ ಕಾಯುವೆ, ಕಲ್ಲಾಗಲಿ ಮುಳ್ಳಾಗಲಿ ನಿನ್ನ ಬದುಕಲಿ ಬೆಳಕಾಗುವೆ, ಏನೇ ಆಗಲಿ ಪ್ರಾಣ ಹೋಗಲಿ ನನಗೆ ನೀನೇ ಬೇಕು, ನಿನ್ನ ನನ್ನ ಈ ಪ್ರೀತಿಯ ಕಂಡು ಲೋಕ ಮೆಚ್ಚಬೇಕು, ನೀನೇ 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 ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ, ನನ್ನದೇ ತುಂಬ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ. ಲಾ 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 ಲಾ. ಆಮೇಲೆ ಗುಳಿಗನ ಒಂದು ಭಕ್ತಿಗೀತೆ ಕ್ಯಾಸೆಟ್ ಹಾಡಿದ್ದೇನೆ. ಭಕ್ತಿ ಈಗ ಎಲ್ಲ ಸಿಂಗಲ್ ವಿಡಿಯೋ ಹಾಕಿ ಮಾಡೋದು. ಗುಳಿಗನ ಒಂದು ಸಾಂಗ್ ಹಾಕಿದ್ದೇನೆ. ನಮ್ಮ AK ವಿಜಯ ಕೋಕಿಲ ಅವರು ಸಂಗೀತ ನಿರ್ದೇಶನ ಮಾಡಿರೋದು ಅದಕ್ಕೆ. ಸರ್, ನಿಮ್ಮ ಮನೆ ಬಾಲ್ಯ ಎಲ್ಲ ಇಲ್ಲಿ? ಕಂಕನಾಡಿ ಸರ್, ಪ್ರಾಪರ್ ಮಂಗಳೂರೇ. ನಮ್ಮ ತಂದೆ
ತಾಯಿ ಎಲ್ಲ ಮಂಗಳೂರಲ್ಲಿ. ಮಂಗಳೂರಲ್ಲಿ ಮನೇಲಿ ಯಾರ್ಯಾರು ಇದ್ದೀರಿ? ನಾನು ದೊಡ್ಡವನು, ಆಮೇಲೆ ತಾಯಿ. ಈಗ ತಂದೆ ಇಲ್ಲ. ನಾನು 7th ಪಬ್ಲಿಕ್ ಎಕ್ಸಾಮ್ ಆಗಿರುವ ಸಮಯದಲ್ಲಿ ಅವರು ತೀರ್ಕೊಂಡ್ರು. ಆಮೇಲೆ ನಮ್ಮನ್ನೆಲ್ಲ ಸಾಕಿರೋದು ನನ್ನ ತಾಯಿ. ಹಾಗಾಗಿ ನಾನು ದೊಡ್ಡವನು, ಆಮೇಲೆ ನನ್ನ ತಮ್ಮ, ಆಮೇಲೆ ನನ್ನ 2 ತಂಗಿಯರು. ಓಕೆ. ಮನೇಲಿ ಬೇರೆ ಯಾರಾದ್ರೂ ಹಾಡ್ತಾರಾ? ತಂಗಿ ಹಾಡ್ತಾಳೆ. ತಂಗಿ ಹಾಡ್ತಾಳೆ. ಪವಿತ್ರ ಅಂತ ಹೆಸರು ಅವಳದು. ಈಗ ಮದುವೆ ಆಗಿದೆ, ರೀಸೆಂಟಾಗಿ ಮದುವೆ ಆಗಿ ಲಾಕ್ಡೌನ್ ಟೈಮಲ್ಲಿ. ಅವಳು ಹಾಡ್ತಾಳೆ ನನ್ನ ಜೊತೆ. ಈಗ ಆರ್ಕೆಸ್ಟ್ರಾಗಳಿಗೆ ಹೆಚ್ಚಾಗಿ ಅವಳೇ ಬರೋದು ಒಟ್ಟಿಗೆ. ಯಾವೆಲ್ಲ ಆರ್ಕೆಸ್ಟ್ರಾ ತಂಡಗಳ ಜೊತೆ ಗುರುತಿಸ್ಕೊಳ್ತಾ ಇದ್ದೀರಿ? ನಾನು ಯಾಕಂದ್ರೆ ಫೇಸ್ಬುಕ್ ನೋಡಿದ ಸುಮಾರು ಕಡೆಯಲ್ಲಿ ಇರ್ತೇನೆ, ತುಂಬ ಜನ ನಿಮ್ಮನ್ನು ಕರೀತಾರೆ. ಆಲ್ಮೋಸ್ಟ್ ಕರ್ದದಕ್ಕೆಲ್ಲ ನಾವು ಹೋಗ್ತೀವಿ. ಈಗ ಯಾರು ಎಲ್ಲೂ ಬೈಂಡ್ ಆಗಿರೋದಿಲ್ಲ. ಎಲ್ಲ ಸಿಂಗರ್ಸ್ ಯಾರು ಫೇವರ್ ಆಗಿರ್ತಾರೋ ಅವರ ಟೀಮ್ಗೆ ಹೋಗ್ತೀವಿ. ಅನಿವಾರ್ಯ ಇದು ನಮಗೆ. ಹೌದು, ಯಾಕಂದ್ರೆ ನಮಗೆ ಸಿಕ್ಕಿದ ಅವಕಾಶ ನಮ್ಗೆ ಪುರ್ಸೋತಿಲ್ಲ, ಇನ್ನೊಬ್ಬನಿಗೆ ಕೊಡ್ಬೇಕಾದ. ಹೌದು, ಖಂಡಿತವಾಗ್ಲು. ಆಕ್ಚುಲಿ ನಮ್ಮ ತುಳುನಾಡಿನ ದೊಡ್ಡ ದೊಡ್ಡ ಸಿಂಗರ್ಸ್ಗಳ ಹತ್ರ ನಾವು ಅವಾಗ ಸಣ್ಣದಿರುವಾಗ ನೋಡ್ತಾ ಇದ್ವಿ ಪ್ರೋಗ್ರಾಮ್ಸ್ ಅನ್ನ. ಸ್ಟೇಜಿನ ಎದುರುಗಡೆ ಕೂತ್ಕೊಂಡು ನಾವು ಸಿಂಗರ್ ಆಗ್ತೀವಿ ಅಂತ ಕನ್ನ ಮನಸ್ಸಲ್ಲಿ ನಾನು ಯೋಚನೆ ಮಾಡ್ಕೊಳ್ಳಿಲ್ಲ. ಆ ಟೈಮಲ್ಲಿ ಇವರ ಜೊತೆ ಎಲ್ಲ ಹಾಡಲಿಕ್ಕೆ ಸಿಕ್ಕಿದೆ ಅಂದಮೇಲೆ ಪ್ರಕಾಶ್ ಮಾದನ್ ಆಗಿರ್ಬೋದು, ನವೀನ್ ಕೊಪ್ಪ ಸರ್, ಅವರೆಲ್ಲ ನಮ್ಗೆ ಆಕ್ಚುಲಿ ಸೌಮ್ಯ ಭಟ್ಕಟ್ಟಿಲ್, ರೇಷ್ಮಾ ಅವರೆಲ್ಲ ಹೇಳಿದ್ರೆ ನಮ್ಮ ಒಂಥರ ಹೀರೋಗಳ ತರನೇ ಅಲ್ವಾ? ಹೌದು. ಆಕ್ಚುಲಿ ಚಿಕ್ಕದಿರುವಾಗ ಸ್ಟೇಜ್ ಕೆಳಗೆ ಕೂತ್ಕೊಂಡು ನಾವು ಹಾಡನ್ನ ಕೇಳ್ತಾ ಇರ್ಬೇಕಾದ್ರೆ ಹೌದು, ಅದು ನಮ್ಗೆ ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ನಾಳೆ ಒಂದು ಅವ್ರ ಜೊತೆ ಸ್ಟೇಜ್ ಹಂಚ್ಕೊಳ್ತೇವೆ ಅಂತ ಯೋಚನೆ ಮಾಡ್ಲಿಕ್ಕೆ ನಮ್ಗೆ ಏನಾಗಿರ್ತಾರೆ, ನಾವು ಒಂಥರ ರೋಲ್ ಮಾಡೆಲ್ ಆಗಿರ್ತಾರೆ. ಹೌದು, ಖಂಡಿತವಾಗ್ಲು. ಜೋಶ್ನಕ್ಕ ಅವರೆಲ್ಲ ನನಗೆ ಫೇವ್ರೆಟ್ ಸಿಂಗರ್. ಅವರ ವಾಯ್ಸ್ಗಳು ಕೇಳಿ, ಕೆಲವು ಸಾಂಗ್ ಅಲ್ಲಿ ರವೀಂದ್ರ ಬಾಬು ಸರ್ ಆಗಿರ್ಬೋದು, ಅವರ ಸಾಂಗ್ ಅಲ್ಲಿ ಕೇಳಿ ತುಂಬಾ ಇಂಟ್ರೆಸ್ಟ್ ಆಗ್ತಿತ್ತು ಅವಾಗ. ಅವರ ಜೊತೆನೂ ಹಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ಅಂದ್ರೆ ಅದು ನಮ್ಗೆ ಪುಣ್ಯ ಆಕ್ಚುಲಿ. ಖಂಡಿತ. ಅಂದ್ರೆ ಆ ವಿಧೇಯತೆಯನ್ನು ನೀವು ಇಟ್ಕೊಂಡಿದ್ದೀನಿ ಅಂತ. ಹೌದು, ಖಂಡಿತ. ಇದ್ರ ಜೊತೆಗೆ ನಿಮ್ಮ ಕನಸುಗಳೇನಿದೆ ಅಂತ? ಏನೋ ಈ ತರ ಆಗ್ಬೇಕು, ಬಹುಶಃ ನಿಮ್ದು ಫಿಲ್ಮಲ್ಲಿ ಹಾಡ್ಬೇಕು ಅಂತ ಇತ್ತು, ಅದು ಹಾಡಿದ್ರಿ. ಬೇರೆ ಏನು ಯೋಚನೆಗಳಿದೆ? ಇನ್ನು ಆಸೆ ಇದೆ. ಏನ್ ಹೇಳ್ತಾರೆ, ಇದರಲ್ಲಿ ಆಸೆ ಜಾಸ್ತಿ ಆಕ್ಚುಲಿ ನಮಗೆ ಗಾಯಕರಿಗೆ. ಈಗ ತುಳುವಲ್ಲಿ ಹಾಡಿದ್ದೇನೆ, ಇನ್ನಷ್ಟು ಅವಕಾಶಗಳು ಬರ್ಲಿ ಅಂತ ನಾನು ಕಾಯ್ತಿದ್ದೇನೆ. ಆಮೇಲೆ ಕನ್ನಡಕ್ಕೂ ಅವಕಾಶ ಸಿಕ್ಕರೆ ನಮ್ಮ ಪುಣ್ಯ. ನಮ್ಮ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಅದು ಸಿಗ್ಬಹುದೇನೋ ಗೊತ್ತಿಲ್ಲ. ನಮ್ಮ ಪ್ರಯತ್ನ ನಾವು ಇಲ್ಲಿದೆ. ಅಟ್ ಪ್ರೆಸೆಂಟ್ ಬೇರೆ ಬೇರೆ, ಈಗ ನವೀನ್ ಚಂದ್ರ ಕೊಪ್ಪ ಅವರು ಹೇಳಿದ್ರಿ, ರವೀಂದ್ರ ಪ್ರಭು ಅವರನ್ನ ಹೇಳಿದ್ರಿ, ಪ್ರಕಾಶ್ ಮಾದೇನ್ ಅವರನ್ನ ಹೇಳಿದ್ರಿ, ಸೌಮ್ಯ ಭಟ್ ಕಟೀಲ್ ಇರ್ಬೋದು, ರಮಣಕ್ಕ ಇರ್ಬೋದು, ಹಾಗೆ ಸುಮಾರು ಜನಕ್ಕೆ ತುಂಬಾ ಈಗ ಕಾರ್ಯಕ್ರಮಗಳನ್ನ ನೀಡ್ತಾ ಇರುವವರಿದ್ದಾರೆ. ಬಹುಶಃ ಎಲ್ಲರೂ ಕೂಡ ನಿಮ್ಮನ್ನ ಕರೆದು ಕಾರ್ಯಕ್ರಮವನ್ನ ನೀಡೋದಕ್ಕೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಓಕೆ. ಬಂದಾಳೋ ಬಿಂಕದ ಸಿಂಗಾರಿ, ಬಂದಾಳೋ ಚಂದಿರ ಚಕ್ಕೋರಿ, ತಂದಾಳೋ ಪ್ರೇಮದ ಸಿರಿ. ಬಂದಾಳೋ ಬಿಂಕದ ಸಿಂಗಾರಿ, ತಂದಾಳೋ ಚಂದಿರ ಚಕ್ಕೋರಿ. ಮಳೆ ಬಿಲ್ಲ ಮೇಲೆ ಇಳಿಜಾರ ಬಾಲೆ, ರತಿದೇವಿ ಸೌಂದರ್ಯ ಸವತಿನಿ, ಕವಿತಿನಿ ಕಾವ್ಯ ಸ್ಫೂರ್ತಿನಿ. ಎದೆಯಾಳದೊಲವು ಹೆಣ್ಣಾಗಿ ಬಂದ ಭೂಲೋಕ ಸೌಂದರ್ಯ ರಾಣಿನಿ, ಪ್ರಾಣನಿ ನೀಲವೇಣಿನಿ. ನಕ್ಕಾಳೋ ಹುಣ್ಣಿಮೆ ಹಾಲಂತೆ, ಉಕ್ಕ್ಯಾಳೋ ತುಂಗೆಯ ನೀರಂತೆ. ಜೀವನದ ಚಂದ್ರೋದಯಕ್ಕೆ, ಮೈ ಮನದ ಪ್ರಳಯಾಲಯಕ್ಕೆ. ಬಂದಾಳೋ ಬಿಂಕದ ಸಿಂಗಾರಿ, ಬಂದಾಳೋ ಚಂದಿರ ಚಕ್ಕೋರಿ. ತಂದಾಳೋ ಪ್ರೇಮದ ಸಿರಿ. ಬಂದಾಳೋ ಬಿಂಕದ ಸಿಂಗಾರಿ, ತಂದಾಳೋ ಚಂದಿರ ಚಕ್ಕೋರಿ.
ಮಲೆನಾಡ ಸಿರಿಗೆ ಮನಸೋತು ನಿಂತ ಹಸಿರೂರ ಗಿರಿಬಾಲೆ ಹೆಣ್ಣು ನೀ, ಕಣ್ಣು ನೀ ಬಾಳ ಬಣ್ಣ ನೀ, ನಡುರಾತ್ರಿಯಲ್ಲಿ ಜಲರಾಶಿ ಮೇಲೆ ಗುರಿ ತೋರೋ ಏಕಾಂತ ತಾರೆ ನೀ, ನೀರೆ ನೀ ಕಾವ್ಯಧಾರೆ ನೀ, ಮೂಡ್ಯಾಳೋ ಮೂಡ್ಯಾಳೋ ಮಾಗಿಯ ಕಂಪಂತೆ, ಮುತ್ಯಾಳೋ ಮುತ್ಯಾಳೋ ಬೆಚ್ಚನೆ ಮುತ್ತಂತೆ, ಜೀವನದ ಚಂದ್ರೋದಯಕ್ಕೆ ಮೈ ಮನದ ಪ್ರಣಯಾಲಯಕ್ಕೆ ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ, ಬಂದಾಳೋ ಬಂದಾಳೋ ಚಂದಿರ ಚಕೋರಿ, ತಂದಾಳೋ 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 ಪ್ರೇಮದ ಸಿರಿ, ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ, ಬಂದಾಳೋ ಬಂದಾಳೋ ಚಂದಿರ ಚಕೋರಿ. ಥ್ಯಾಂಕ್ ಯು. खामोशियाँ आवाज है, तुम सुनने तो आओ कभी, छूकर तुम्हें खिल जाएंगी, घर इनको बुलाओ कभी, बेकरार है बात करने को, कह दो इनको जरा, खामोशियाँ तेरी मेरी, खामोशियाँ खामोशियाँ लिपटी हुई खामोशियाँ. क्या उस गली में कभी तेरा जाना हुआ, जहाँ से जमाने को गुजरे जमाना हुआ, मेरा समय तो वहीं पे है ठहरा हुआ, बताओ तुम्हें क्या मेरे साथ क्या क्या हुआ. खामोशियाँ एक साज है, तुम धुन को हिलाओ जरा, खामोशियाँ अल्फाज है, कभी गुनगुना ले जरा, बेकरार है बात करने को, कह दो इनको जरा, खामोशियाँ तेरी मेरी, खामोशियाँ खामोशियाँ लिपटी हुई खामोशियाँ. नदिया का पानी भी खामोश बहता यहाँ, खिली चांदनी में छुपी लाख खामोशियाँ,
बूंदों की होती कहाँ है सुबह, सुलगते दिलों में खामोश उठता धुआं, खामोशियाँ आकाश है, तुम उड़ने तो आओ जरा, खामोशियाँ एहसास है, तुम जो होती है क्या, बेकरार है बात करने को, कह दो इनको जरा, खामोशियाँ तेरी मेरी खामोशियाँ, खामोशियाँ लिपटी हुई खामोशियाँ, खामोशियाँ तेरी मेरी खामोशियाँ, खामोशियाँ लिपटी हुई खामोशियाँ। Thank you. ಪ್ರಶಾಂತ್ ಕಂಕನಾಡಿ ಅವರೇ, ಈಗ ಒಂದು ಕೊನೆಯ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ ನಾವೀಗ. ತುಂಬ ಮರೆಯಲಾಗದಂಥ ಘಟನೆಗಳೇನಾದರೂ ಇದೆಯಾ, ಮರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು? ತುಂಬ ಇದೆ. ಅದು ತುಂಬ ಇದೆ, ಅದು ತುಂಬ ಇದೆ. ಆ್ಯಕ್ಚುಲಿ ಸಣ್ಣದ್ರಿಂದ ನಾವು ಕಷ್ಟಪಟ್ಟು ಬದುಕಿದವರು. ಆ್ಯಕ್ಚುಲಿ ಆ ಸಮಯದಲ್ಲಿ ಈಗಿನವರಿಗೆ ಬಿಡಿ, ಈಗಿನವರ ಲೆವೆಲ್ಲೇ ಬೇರೆ. ತಂದೆ ತಾಯಿಗಳು ಒಳ್ಳೆಯ ರೀತಿಯಲ್ಲಿ ಸಾಕಿದ್ದಾರೆ, ಅವರನ್ನು ಬೆಳೆಸಿದ್ದಾರೆ, ಬೇಕಾದನ್ನು ಕೇಳಿದ್ದನ್ನು ಕೊಡ್ತಾರೆ, ಕಷ್ಟಗಳನ್ನು ಕೊಡ್ತಾ ಇಲ್ಲ. ಹೌದು, ಕಷ್ಟಗಳನ್ನು ಕೊಡ್ತಿಲ್ಲ. ನಾವು ಆ ಕಷ್ಟದ ನಡುವಲ್ಲೂ ಕಲಿಯುವುದರ ಜೊತೆಗೆ ಇಂಥ ಎಕ್ಸ್ಟ್ರಾ ಕೆಲಸ ಆಕ್ಟಿವಿಟೀಸ್ ಜೊತೆಗೆ ನಾವು ಮುಂದುವರೆದದ್ದೇ ದೊಡ್ಡದು. ಆ್ಯಕ್ಚುಲಿ ನಮಗೆ ನಾವಂಥ ಟ್ರೈನಿಂಗ್ ಅನ್ನು ತಗೊಳ್ಳಿಲ್ಲ, ಆದರೂ ಕೂಡ ನಾವೊಂದು ಲೆವೆಲಿಗೆ ನಮಗೊಂದು ಹೆಸರು ಬಂದಿದೆ ಅಂದರೆ ಅದು ಒಂದೇ ನಮ್ಮ ಕಲಾವಿದರನ್ನ ಪ್ರೋತ್ಸಾಹಿಸುವವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಆಮೇಲೆ ನಮ್ಮ ಮುಖ್ಯವಾಗಿ ತಾಯಿಗೆ, ತಂದೆ ತಾಯಿಯವರಿಗೆ. ಖಂಡಿತ ಸರ್. ಜೊತೆಗೆ ಇದೀಗ ನಾವು ಎಟ್ ಪ್ರೆಸೆಂಟ್ ನಾವು ಕೊರೋನಾ ಬಂದ ಮೇಲೆ ಸಾಕಷ್ಟು ಹೊಡೆತಗಳನ್ನು ನಾವೆಲ್ಲ ತಿಂದಿದ್ವಿ, ಎಲ್ಲ ಕಲಾವಿದರು ತಿಂದಿದ್ದಾರೆ ಅನಿಸುತ್ತೆ ನಿಮಗೆ. ಈ ಸಂದರ್ಭದಲ್ಲಿ ಬೇರೆ ಏನಾದರೂ ಯೋಜನೆಗಳನ್ನು ಮಾಡಬೇಕು ಅಂತ ಅಂದರೆ, ನೀವು ಈಗ ಏನು ಫೇಸ್ಬುಕ್ಕಲ್ಲಿ ನಾವೀಗ ಲೈವ್ ಮಾಡ್ತೇವೆ, ಹೌದು, ಅದೇ ಥರ ಬೇರೆ ಏನಾದರೂ ಈ ಒಂದು ತಂಡ ಕಟ್ಟುವಂಥ ಯೋಜನೆಗಳು ನಿಮ್ಗೆ ಇದೆಯಾ? ಇತ್ತು ಸರ್. ಆ್ಯಕ್ಚುಲಿ ನನಗೆ ರೆಕಾರ್ಡಿಂಗ್ ಸ್ಟುಡಿಯೋ ಮಾಡಬೇಕಂತ ಆಸೆ ಇದೆ. ಆ್ಯಕ್ಚುಲಿ ನನ್ನ ಮನೇಲಿ ಈಗ ಪ್ರೊವಿಷನ್ ಮಾಡ್ಕೊಂಡಿದ್ದೇನೆ, ಬಟ್ ಫೈನಾನ್ಷಿಯಲಿ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಬೇಕಾಗುತ್ತೆ. ಹೌದು, ಅದಕ್ಕೋಸ್ಕರ ನಾನು ಅದನ್ನು ಸ್ಟಾಪ್ ಮಾಡಿದ್ದೇನೆ. ಈಗ ಅದಕ್ಕೆ ಬೇಕಾದ ಪ್ರೊವಿಷನ್ಸ್ ಇನ್ನು ಮಾಡಿಲ್ಲ, ಬಟ್ ಒಂದು ಕೋಣೆ ಕಟ್ಟಿದ್ದೀನಿ ಆ್ಯಕ್ಚುಲಿ ಅದಕ್ಕೋಸ್ಕರ ಅಂತ. ನೋಡಬೇಕು ಅದು ಯಾವಾಗ ಕೈಗೂಡ್ತದೆ ಅಂತ ಗೊತ್ತಿಲ್ಲ. ಅದು ಅವಕಾಶ ಸಿಕ್ಕಾಗ ಅದನ್ನು ಮಾಡೋಣ ಅಂತ ಇದ್ದೀನಿ. ಓಕೆ, ಬಹಳಷ್ಟು ಖುಷಿ ಆಯಿತು ಪ್ರಶಾಂತ್ ಅವರೇ. ಇಷ್ಟೊತ್ತು ಕಾಲಗಳು ಒಂದು ಏನಂದರೆ ರಿವೈಂಡ್ ಸ್ವಿಚ್ ಹಾಕಿದಾಗೆ ನಾವು ಸಲ ಏನೊಂದಷ್ಟು ನೆನಪುಗಳನ್ನ ಹಂಚಿಕೊಂಡಾಗೆ ನಿಮ್ಮ ಆಸೆಗಳು, ಆಕಾಂಕ್ಷೆಗಳು ಜೊತೆಗೆ ಸಂತೃಪ್ತಿಯನ್ನು ಕೂಡ ನಾನು ನೋಡಿದ್ದೇನೆ. ಯಾಕಂದರೆ ನಮಗೆ ಹಾಡಿದಷ್ಟು ಇನ್ನಷ್ಟು ಸಂತೃಪ್ತಿಗಳು ಮತ್ತೆ 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 ನಾವು ಹುಡುಕ್ತಾ ಹೋಗ್ತೇವೆ. ಹಾಗಾದರೆ ಒಂದು ಅವಕಾಶ ಸಿಕ್ತಾಗ ಅದು ಸಿಗುವಂಥ ಖುಷಿನೇ ಬೇರೆ. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿರಿ, ಮಧ್ಯೆ ಮಧ್ಯೆ ನಿಮ್ಮ ಹಾಡುಗಳನ್ನು ಕೇಳ್ತಾ ಇದ್ವಿ. ನಿಮಗೆ ಸಾಕಷ್ಟು ಅವಕಾಶಗಳು ನಿಮ್ಮನ್ನು ಅರಸಿ ಬರಲಿ. ಪ್ರಶಾಂತ್ ಕಂಕನಾಡಿಯವರ ಹೆಸರು ರಾಜ್ಯ ದೇಶ ಮಟ್ಟಕ್ಕೂ ಪಸರಿಸಲಿ ಅನ್ನೋದು ನಮ್ಮೆಲ್ಲರ ಆಶಯ. ನಮ್ಮ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ನಿಮಗೆ ಸ್ಪಂದನ ವಾಹಿನಿಯಿಂದ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ. ಮತ್ತೆ ಆಲ್ ದಿ ಬೆಸ್ಟ್, ಗುಡ್ ಲಕ್. ಥ್ಯಾಂಕ್ ಯು ಸರ್. ಇನ್ನಷ್ಟು ಅವಕಾಶಗಳು ನಿಮ್ಮನ್ನು ಬರಲಿ. ಈ ಒಂದು ಕಾರ್ಯಕ್ರಮ ಬಂದಿದ್ದಕ್ಕೆ, ನಿಮ್ಮ ಬಿಡುವಿಲ್ಲದ ವೇಳೆಯಲ್ಲೂ ಬಂದಿದ್ದೀರಿ, ನಮ್ಮ ಜೊತೆ ಒಂದು ಅಷ್ಟು ನೆನಪುಗಳನ್ನು ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ಸ್ಪಂದನ ವಾಹಿನಿ ಕಡೆ ನಿಮಗೆ ಧನ್ಯವಾದವನ್ನು ಸಮರ್ಪಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. Okay, sir.
അരകാലോടു മരുഭൂമിയുടെ വർഷാപത്തിണ്ട എഞ്ചാവു അമവാസ്യേക്ക് കരിബാനോടു ചന്ദ്രൻ തൂണ്ടേത്ത് ಖುಷಿಯಾವು അഞ്ചാണ്ടിത്തെ എനിക്ക് ലവ് ശുരുവാണ്ട നങ്ക് ലവ് ശുരുവാണ്ട നങ്ക് ಕನಟೂತು ಜಿಯಲು ನಿಜಟು ತಿಕ್ಕಿಯಲು ನನವುರಿದಿನ ಬದುಕು ನಿನ್ನೊಟ್ಟಿಗೆ ಕಣ್ಣಪ್ಪ ತೆರೆಂಡು ಮನಸ್ಸು ಪದ ಪಂಡು ನಿನನು ತೂಗಿ ಕ್ಷಣನು ಕವಿಯಾಯಯಾನು ಇದ ಮುಟ್ಟದ ಕವಿತೆ ಆ ಬ್ರಹ್ಮನೆ ಬರತೆ ನನದುಂಬುದ ನಮ ಬರೆಕಾನ ಆತ್ಮೀಯರೇ, ಇದು ಮಹಿಮಾ ಕೋಕೋನಟ್ ಆಯಿಲ್ ಅರ್ಪಿಸುವಂತಹ ಗಾಯನ ದೇವರು SP ರಿಪೀಟ್. ಆತ್ಮೀಯ ವೀಕ್ಷಕರೇ, ಇದು ಮಹಿಮಾ ಕೋಕೋನಟ್ ಆಯಿಲ್ ಸುಭಾಷ್ ನಗರ ಕಡ್ಪಾಡಿ ಇವರು ಅರ್ಪಿಸುವ ಗಾಯನ ದೇವರು SP ಬಾಲಸುಬ್ರಹ್ಮಣ್ಯಂ ಅವರ ಸವಿನೆನಪಿನಲ್ಲಿ ನಡೆಯುತ್ತಿರುವಂತಹ ಕರಾವಳಿಯ ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ ಸ್ಪಂದನ ವಾಹಿನಿ ಪ್ರಸ್ತುತಿಯ ನನ್ನ ಪ್ರೀತಿಯ ಹಾಡು. ಈ ದಿನ ನೀವು ಹಾಡುಗಳನ್ನು ಕೇಳಿರ್ಬೋದು. ಅದ್ಭುತವಾದಂತಹ ಕಂಠಸಿರಿಯ ಪ್ರತಿಭಾನ್ವಿತ ಸಾಧಕ ಯುವ ಗಾಯಕ, ಒಂದಷ್ಟು ಕನಸುಗಳನ್ನು ಹೊತ್ತುಕೊಂಡಿರುವಂತಹ ಪ್ರಶಾಂತ್ ಕಂಕನಾಡಿ ನಮ್ಮ ಜೊತೆ ಅವರ ಮಾತುಗಳು, ಜೊತೆಗೆ ಅವರ ನೆನಪುಗಳು, ಅವರ ಆಸೆಗಳು, ಅವರ ಆಕಾಂಕ್ಷೆಗಳು ಮತ್ತು ಅವರ ಯೋಜನೆಗಳು ಇವೆಲ್ಲವನ್ನೂ ಕೂಡ ನಮ್ಮ ಜೊತೆ ಮಾತಾಡಿದ್ದಾರೆ. ಅವರಿಗಾಗಿ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇನ್ನೊಬ್ಬ ಅದ್ಭುತ ಗಾಯಕನ ಜೊತೆ ಮುಂದಿನ ವಾರ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ನನ್ನ ಪ್ರೀತಿಯ ಹಾಡು